ಕ್ರೀಡಾಕೂಟದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ನೀಲ್ ಆರ್ ಕುಂದರ್ಗೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಂಗಳೂರು ವಲಯದ ವತಿಯಿಂದ ಸನ್ಮಾನಿಸಲಾಯಿತು. ಇತ್ತೀಚೆಗೆ ಉಜಿರೆಯ ರತ್ನವರ್ಮ ಹೆಗಡೆ ಕ್ರೀಡಾಂಗಣದಲ್ಲಿ ನಡೆದ 2018-19ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ 17ನೇ ವಯೋಮಾನದ ಅಥ್ಲೆಟಿಕ್ ಕ್ರೀಡಾಕೂಟದ ಹರ್ಡಲ್ಸ್ ವಿಭಾಗದಲ್ಲಿ ನೀಲ್ ಆರ್ ಕುಂದರ್ ಹೊಸ ದಾಖಲೆ ನಿರ್ಮಾಣದೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಈ ಸಾಧನೆಯನ್ನ ಮೆಚ್ಚಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಮಂಗಳೂರು ವಲಯ ವತಿಯಿಂದ ನೀಲ್ ಆರ್ ಕುಂದರ್ ಅವರನ್ನ ಬೊಕ್ಕಪಟ್ಟಣದಲ್ಲಿರುವ ಅವರ ಮನೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪದ್ಮನಾಭ ಸುವರ್ಣ ಅವರು ಮಾತನಾಡಿ ನೀಲ್ ಆರ್ ಕುಂದರ್ ಅವರ ಸಾಧನೆಯನ್ನ ಶ್ಲಾಘಿಸಿದ್ರು. ಎಸ್ಕೆಪಿದ ಮಂಗಳೂರು ವಲಯದ ಎಂಕಲ ಮೆಂಬರ್ ಆಯ್ನ ರಾಜ್ ಕುಂದರ್ ಅನ್ನ ಮಗೆ ನೀಲ್ ಜಿಲ್ಲಾ ಮಟ್ಟಡು ಒಂಜಿ ರನ್ನಿಂಗ್ ನೆಟ್ ರೆಕಾರ್ಡ್ ಅಂತೀರ ಅವು ಎಂಕಲ ಮಂಗಳೂರು ವಲಯದ ಭಾರಿ ಖುಷಿದ ವಿಷಯ. ಐತೆ ನೆತ್ತ ನನಲ ದುಂಬುಗಳ ಆಯ್ ಎಡ್ಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲ ಒಂದು ಎಡ್ಡೆ ಎಂಕ್ಲು ಹೆಮ್ಮೆ ಕಾಣೋದು ಎಂಕ್ಲು ಮಂಗಳೂರು ವಲಯದ ಪರ ಅದು ಎಂಕ್ಲು ಸ್ವಾಗತ ಮಾಡ್ತದೆ. 17ರ ವಯೋಮಿತಿ ವಿಭಾಗದಲ್ಲಿ 110 ಮೀಟರ್ ಹರ್ಡಲ್ಸ್ನಲ್ಲಿ ನೀಲ್ ಆರ್ ಕುಂದರ್ ನ್ಯೂ ಮೀಟ್ ರೆಕಾರ್ಡ್ ದಾಖಲೆ ಮಾಡಿದ್ದಾರೆ. ನೀಲ್ ಹರ್ಡಲ್ಸ್ನಲ್ಲಿ ಕೇವಲ 16 ಸೆಕೆಂಡ್ನಲ್ಲಿ ಓಡಿ ತಲುಪುವುದರ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸುವುದರೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನೀಲ್ ಮಂಗಳೂರಿನ ಕೊಡಿಯಲ್ಬೆಲ್ನ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದು ಈ ಹಿಂದೆಯೂ ಹರ್ಡಲ್ಸ್ನಲ್ಲಿ ನೂತನ ದಾಖಲೆ ನಿರ್ಮಿಸಿದ್ದಾರೆ. ಈ ಸಂದರ್ಭ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಸಂಚಾಲಕರಾದ ವಿಠಲ್ ಚೌಟಾ ಮಂಗಳೂರು, ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಜಗನ್ನಾಥ್ ಶೆಟ್ಟಿ, ಕಾರ್ಯದರ್ಶಿಗಳಾದ ಅಜಯ್ ಕುಮಾರ್, ಕೋಶಾಧಿಕಾರಿಗಳಾದ ವಸಂತರಾವ್, ನೀಲ್ ಕುಂದರ್ ಅವರ ಪೋಷಕರಾದ ರಾಜ್ ಕುಂದರ್, ನಿಶಿ ರಾಜ್ ಕುಂದರ್, ಕ್ರೀಡಾ ತರಬೇತುದಾರರಾದ ದಿನೇಶ್ ಕುಂದರ್ ಮತ್ತು ಮನೆಯವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.